ಸರ್ ಪೈರಸಿ ನಿಮ್ಗೆ ಗೊತ್ತಿರ್ಬೋದು, ತುಂಬಾ ಸಿನಿಮಾಗಳು ಬರ್ತಾ ಎಲ್ಲ ಸಿನಿಮಾ ಪೈರಸಿ ಆಗ್ತದೆ. ಸೊ ನೀವೇನ್ ಕ್ರಮ ಕೈಗೊಂಡಿದ್ದೀರಾ ಪೈರಸಿ ತಡೆಯೋದಕ್ಕೆ? ಸರ್ ಏನಾಯ್ತು ಅಂದ್ರೆ ನನಗೆ ಒಂದು 3 weeks ಬ್ಯಾಕ್ ಒಬ್ರು ಫೋನ್ ಮಾಡ್ಬಿಟ್ಟು ಹೇಳಿದ್ರು, ಆಲ್ರೆಡಿ ಟೆಲಿಗ್ರಾಮ್ ಅನ್ನೋ ಒಂದು ಇದರಲ್ಲಿ ಪ್ರೇಮ ಪೂಜಂ ಅಪ್ಲೋಡಿಂಗ್ ಸೂನ್ ಅಂತ ಒಂದು ಬರ್ತಾ ಇದೆ ಸರ್, ಈ ತರ ಪೈರಸಿ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನೀವೇನು ಎಚ್ಚರಿಕೆ ತಗೊಂಡಿದ್ದೀರಾ ಅಂತ ಹೇಳಿದ್ರು. ಇಮಿಡಿಯೇಟ್ ಆಗಿ ನಾವು ಒಂದು ಆಂಟಿ ಪೈರಸಿ ಸಂಸ್ಥೆನ ಮೀಟ್ ಮಾಡಿ ಅದಕ್ಕೆ ಏನೇನು ಪ್ರಿಕಾಷನ್ ಆಗಿ ನಾವು ಸೇಫ್ಟಿ ತಗೋಬೇಕು ಎಲ್ಲ ತಗೊಂಡಿದ್ದೀವಿ ಸರ್. ಅವ್ರೇನಂದ್ರೆ ಎಲ್ಲೆಲ್ಲಿ ನಾವು ಪೈರಸಿ ಆಗ್ತಿರ್ತ ಆ ಲಿಂಕ್ಗಳನ್ನೆಲ್ಲ ಡಿಲೀಟ್ ಮಾಡ್ತಾ ಬರ್ತಾರೆ. ಇದನ್ನ ನಾವು 3 ವಾರದಿಂದನೇ ನಾವು ಪ್ಲಾನ್ ಮಾಡ್ಕೊಂಡಿರೋದ್ರಿಂದ ನಮ್ಮ ಸಿನಿಮಾಗೆ ಏನೋ ಅಂತ ಸಮಸ್ಯೆ ಬರಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ವಿಶೇಷವಾಗಿ ನಾವು ಮಾಡ್ತಾ ಇರೋದಂದ್ರೆ, ನಾವ್ ಎಷ್ಟು ಥಿಯೇಟರ್ ಅಲ್ಲಿ ಸಿನಿಮಾ ರಿಲೀಸ್ ಮಾಡ್ತೀವಿ ಅಲ್ಲೆಲ್ಲಾನು ಆಂಟಿ ಪೈರಸಿ ಸ್ಕ್ವಾಡ್ ಅಂತ ಒಂದು ಟೀಮ್ ನಾವು ರೆಡಿ ಮಾಡಿದೀವಿ ಸರ್. ಯಾರು ಅಕ್ಕಪಕ್ಕ ಕೂತಿರ್ಬೋದು, ಹಿಂದೆ ಮುಂದೆ ಕುಳಿತಿರ್ಬೋದು ಗೊತ್ತಾಗಲ್ಲ. ಯಾರು ಮೊಬೈಲ್ ತೆಗೆದೋದನ್ನ ಶೂಟ್ ಮಾಡೋದಕ್ಕೆ ನೋಡ್ತಾರೆ, ಕ್ಯಾಮ್ರಾಗಳು ಎಲ್ಲಿ ಕಾಣಿಸುತ್ತೆ ಗೊತ್ತಿಲ್ದಿರ ಯಾರಾದ್ರೂ ಇಟ್ಟಿರೋದು ಗೊತ್ತಾಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ಕರ್ಕೊಂಡೋಗಿ ಸ್ಟೇಷನ್ಗೆ ಒಪ್ಪಿಸುವಂತ ಎಲ್ಲ ವ್ಯವಸ್ಥೆ ಆಗಿದೆ. ಕಾನೂನು ಪ್ರಕಾರವಾಗಿ ಏನೇನ್ ಕ್ರಮ ತಗೊಳ್ಬೇಕು ಎಲ್ಲಾನು ತುಂಬಾ ತೀಕ್ಷ್ಣವಾಗಿ ತಗೊಳ್ಳುವಂತ ಎಲ್ಲ ಒಂದು ಸಂಸ್ಥೆ ರೆಡಿ ಮಾಡ್ಕೊಂಡಿದೆ ಸರ್. ಈಗ ಒಂದು ಕಂಪ್ಲೀಟ್ ಒಂದು ಲವ್ ಜರ್ನಿ ತೋರಿಸ್ತಾ ಇದ್ದೀರಾ, ಇದರಲ್ಲಿ ಮಾಸ್ ಎಲಿಮೆಂಟ್ಸ್ ಇಟ್ಟಿದ್ದೀರಾ ಸಿನಿಮಾದಲ್ಲಿ? ಸರ್ ಮಾಸ್ ಎಲಿಮೆಂಟ್ಸ್ ನಮ್ಮ ಸಿನಿಮಾದಲ್ಲಿ ಅವಶ್ಯಕತೆ ಇರಲಿಲ್ಲ ಸರ್, ಯಾಕಂದ್ರೆ ಒಂದು ಹೈಲಿ ಕ್ಲಾಸ್ ಮೂವಿ, ಎಂಟೈರ್ ಕುಟುಂಬ ಕುಳಿತು ನೋಡುವಂತ ಮೂವಿ. ಆಮೇಲೆ ಮಾಸ್ ಬಿಸ್ನೆಸ್ ವೈಸ್ ಇಂದಾನೋ ಅಥವಾ ನಮಗೆ ಕಮರ್ಷಿಯಲ್ ಥಿಂಗ್ ಎಕ್ಸ್ಟ್ರಾ ಬರುತ್ತೆ ಅನ್ನೋ ಆ ಉದ್ದೇಶದಿಂದ ಕಥೆನ ಕೆಡ್ಸೋದಕ್ಕೆ ಹೋಗ್ಬಾರ್ದು. ಸುಮ್ಮನೆ ಫೈಟ್ ಇಡೋದು, ಸುಮ್ಮನೆ ಏನೋ ಮಾಡೋದು ನಮ್ಗೆ ಇಷ್ಟ ಇರಲಿಲ್ಲ, ನಮ್ಮ ಕಥೆ ನಮ್ಗೆ ಬೇಕಾಗಿರಲಿಲ್ಲ, ಅವಶ್ಯಕತೆ ಇರಲಿಲ್ಲ. ಹಾಗಾಗಿ ಮಾಸ್ ಎಲಿಮೆಂಟ್ಸ್ ಅಂತ ಏನಿಲ್ಲ ಸರ್, ಕ್ಲಾಸ್ ಮೂವಿ, ಎಂಟೈರ್ ಫ್ಯಾಮಿಲಿ ಕುಳಿತು ನೋಡುವಂತ ಸರ್. ನವೆಂಬರ್ ಅಲ್ಲೇ 18-20 ಸಿನಿಮಾ ಏನೋ ರಿಲೀಸ್ ಆಗ್ತಾ ಇದೆ, ನೀವು ಅದನ್ನ ಯಾವ ರೀತಿ ನೋಡ್ತೀರಾ? ಕಾಂಪಿಟೇಷನ್ ಅಂತ ಸೊ ಇಷ್ಟೊಂದು ಸಿನಿಮಾ ಜಾತ್ರೆಯನ್ನು ನೀವು ಯಾವ ತರ? ಸರ್ ನೆವರ್ ಸರ್, ನಾವ್ ಯಾವತ್ತೂ ಕಾಂಪಿಟೇಷನ್ ಅಂತ ಅನ್ಕೊಳ್ಳೇಬಾರ್ದು ಸರ್. ಯಾಕಂದ್ರೆ ಈಗ ನಮ್ಮನೆ ರೋಡ್ ಅಂತ ಇರ್ಬೋದು ಸರ್, ಬಟ್ ನಮ್ಮನೆ ರೋಡಲ್ಲಿ ನಮ್ದು ಒಂದೇ ವೆಹಿಕಲ್ ಓಡಬೇಕಂತ ಸರ್. ಎಲ್ಲಾ ವೆಹಿಕಲ್ಗಳು ಓಡಾಡುತ್ತೆ, ಎಲ್ಲರೂ ಹೋಗ್ತಾರೆ, ಬಟ್ ಓಡೋರು ಅಷ್ಟು ಜನ ಸೇಫ್ ಆಗಿ ಅವ್ರ ಮನೆ ಸೇರ್ಕೊಳ್ಬೇಕು, ಅವ್ರ ಗುರಿ ಸೇರ್ಕೊಳ್ಬೇಕು. ಅಷ್ಟೇ ಬಿಟ್ರೆ ನಾವು ನಮ್ದೇ ರೋಡು, ಈಗ ನಮ್ಮನೆ ರೋಡಲ್ಲಿ ಅವ್ರು ಯಾರೋ ಮೋಟರ್ ಬೈಕ್ ತಗೊಂಡ್ಬಂದ್ರು, ಇವ್ರು ಯಾರೋ ಕಾರ್ ತಗೊಂಡ್ಬಂದ್ರು, ಅದು ಮ್ಯಾಟರ್ ಬರೋದೇ ಇಲ್ಲ ಸರ್. ನಾವು ಕಾಂಪಿಟೇಷನ್ ಅಂತ ಅನ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಎಸ್ ಹೆಲ್ದಿಯಾಗಿ ಥಿಂಕ್ ಮಾಡಬೇಕು ಸರ್. ಇವತ್ತು ಎಲ್ಲಾ ಸಿನಿಮಾಗಳು ಚೆನ್ನಾಗಿ ಹೋಗ್ತಾ ಇದೆ, ಜನಗಳು ಥಿಯೇಟರ್ ಬಂದು ಸಿನಿಮಾ ನೋಡ್ತಾ ಇರೋದೇ ಅನ್ನೋ ಖುಷಿ ಅಂತಂದ್ರೆ ಹೌಸ್ಫುಲ್ ಹೋಗ್ತಾ ಇದೆ. ಅದನ್ನ ನೋಡಿ ಸಂತೋಷ ಪಡ್ಬೇಕೆ ಹೊರತು ಈ ಕಾಂಪಿಟೇಷನ್ ಗಿಂಪಿಟೇಷನ್ ಅದೆಲ್ಲ ಯಾವ್ದು ಇಲ್ಲ ಸರ್. ಸರ್ ಜನಗಳ ಜೊತೆ ಸೆಲೆಬ್ರಿಟೀಸ್ ಆಗಿ ನೀವು ಕೂಡ ಸಿನಿಮಾಗಳು ನೋಡ್ತಾ ಇದ್ರಾ? ಬಿಫೋರ್ ನಿಮ್ ಸಿನಿಮಾ ರಿಲೀಸ್ ಆದ ಮುಂಚೆ ಬಜರಂಗಿ 2 ಆಗಿತ್ತು, ಸಲಗಾಗಿ ಕೂಡ ಬಂದು ಯಾವ ಸಿನಿಮಾ ನೋಡಿದ್ರಿ ಸರ್? ಸರ್ ರೀಸೆಂಟ್ ಆಗಿ ನಾನು ಬಜರಂಗಿ 2 ಹೋಗಿದೆ ಸರ್. ನನ್ನ ಎಂಟೈರ್ ಫ್ಯಾಮಿಲಿ ಜೊತೆನಲ್ಲಿ ನಾನು ಸಿನಿಮಾ ನೋಡಿದೆ. ನಾನು ಸಿನಿಮಾ ಥಿಯೇಟರ್ಗೆ ಹೋಗಿ ತುಂಬಾ ದಿನ ಹೋಗಿದೆ, ಬಿಕಾಸ್ ಆಫ್ ಲಾಕ್ ಡೌನ್ ಅಂತೆಲ್ಲ. ನಾನು ಸಹ ಎಲ್ಲರ ಜೊತೆ ಕುಳಿತುಕೊಂಡು ನನ್ನ ಫ್ಯಾಮಿಲಿ ಜೊತೆನಲ್ಲಿ ಜನಗಳ ಮಧ್ಯೆ ಕುತ್ಕೊಂಡು ನಾನು ಬಜರಂಗಿ 2 ನೋಡಿದೆ. ತುಂಬಾ ದಿನ ಆದ್ಮೇಲೆ ಬಹಳ ಸಂತೋಷ ಆಯ್ತು ಸರ್. ಆ ಕ್ರೌಡ್ ನೋಡಿ, ಆ ವಿಷಲ್ಲು, ಚಪ್ಪಾಳೆ ಇದನ್ನೆಲ್ಲ ಕೇಳಿ ಸುಮಾರು ವರ್ಷ ಆಗೋಗಿದೆ, ನೋಡಿ ತುಂಬಾ ಸಂತೋಷ ಆಯ್ತು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.